ಸೊಲ್ಮೆಲು ನಮ್ಮಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ. ತುಮಕೂರು ಜಿಲ್ಲೆದ ಅಪಾರ ಜಿಲ್ಲಾಧಿಕಾರಿ ಚೆನ್ನಬಸಪ್ಪ ಕೆ ಮೇರೆನು ಕುಡ್ಲ ಮಹಾನಗರ ಪಾಲಿಕೆಗೆ ಹೊಸ ಕಮಿಷನರ್ ಆದ ಸರ್ಕಾರ ಆದೇಶ ಪಿದಾಡ್ಪಾದನು. ಜಿಲ್ಲೆಗೆ ಹೊಸ ಎಸ್ಪಿ ಆದ 135ನೇದಾರು ಡಾಕ್ಟರ್ ಅಮಟೆ ವಿಕ್ರಮ್ ಬುಧವಾರ ಅಧಿಕಾರದೆ ತೊಂಡೆರು. ಕುಡ್ಲ ಮಹಾನಗರ ಪಾಲಿಕೆದ ಕಮಿಷನರ್ ಅಕ್ಷಯ ಶ್ರೀಧರನ್ ವರ್ಗಮಂತದಿದ್ದದ ಅರೆನ ಬದಲಿಗೆ ತುಮಕೂರು ಅಪರ ಜಿಲ್ಲಾಧಿಕಾರಿ ಚೆನ್ನಬಸಪ್ಪ ಕೆ ಮೇರೆನ್ ಪಾಲಿಕೆಗೆ ಹೊಸ ಕಮಿಷನರ್ ಆದ ಸರ್ಕಾರ ಆದೇಶ ಬಿಡಡ್ಪಾಡ್ದಂಡು. ಅಕ್ಷಯ ಶ್ರೀಧರ್ 2 ಸರತ ಇರುವರ್ದು ಕುಡ್ಲ ಮಹಾನಗರ ಪಾಲಿಕೆದ ಕಮಿಷನರ್ ಆದ ಕಾರ್ಯಡಿದ್ದಾರೆ. ವರ್ಗ ಆಯ್ನ ಅಕ್ಷಯ್ ಶ್ರೀಧರ್ಗ ಓಲು ಅಧಿಕಾರ ನಿಗಂಡಾತಜೆ. ದಕ್ಷಿಣ ಕನ್ನಡ ಜಿಲ್ಲೆದ ಎಸ್ಪಿ ಭಗವಾನ್ ರಿಷಿಕೇಶ್ ಸೋನಾವರಿಗೆ ವರ್ಗ ಆದಿತ್ತದ ಹೊಸ ಎಸ್ಪಿ ಆದ 135 ಡಾಕ್ಟರ್ ಅಮಟೆ ವಿಕ್ರಮ್ ಬುಧವಾರ ಅಧಿಕಾರದ ತೊಂಡೆರ. ಮೈಸೂರು ಬೆಳಗಾವಿಡ್ ಡಿಸಿಪಿ ಶಿವಮೊಗ್ಗಡು ಎಎಸ್ಪಿ ಇಂಟೆಲಿಜೆನ್ಸ್ ವಿಭಾಗದ ಎಸ್ಪಿ 2018 ದಕ್ಷಿಣ ಕನ್ನಡ ಜಿಲ್ಲೆದ ಹೆಚ್ಚಿಗೆ ಎಸ್ಪಿ ಆದ ಡಾಕ್ಟರ್ ಅಮಟೆ ವಿಕ್ರಮ್ ಸೇವೆ ಸಂದಾದಿದ್ದಾರೆ. ಬಂಟ್ವಾಳ ತಾಲೂಕು ಬಿಸಿ ರೋಡು ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಎದುರದ ಪ್ರೀತಂ ಪನ್ಪನರಿಗೂ ಸೇರ್ದಿನ ಪ್ರಿಯಾ ಎಲೆಕ್ಟ್ರಾನಿಕ್ಸ್ ಅಂಗಡಿದ ಮಾಳಿಗೆಗೆ ಸೂಪತ್ತದು ಭಾರಿ ನಷ್ಟ ಉಂಡಾತಂಡು. ಕೊಮಾಕಿ ಕಂಪನಿದ ಬ್ಯಾಟರಿ ಪುಡದು ಸೂಪತ್ತದಿ ಪೊಡೊಂದು ಸಂಶಯ ಉಂಡಾತಂಡು. ಬಂಟ್ವಾಳ ತಾಲೂಕು ಬಿಸಿ ರೋಡ್ ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಎದುರದ ಪ್ರೀತಂ ಪನ್ಪನರಿಗೆ ಸೇರಿದ ಪ್ರಿಯಾ ಎಲೆಕ್ಟ್ರಾನಿಕ್ಸ್ ಅಂಗಡಿದ ಮಾಳಿಗೆಗೆ ಸೂಪತ್ತದ ಭಾರಿ ನಷ್ಟ ಉಂಡಾತಂಡು. ಈ ಕೋಣೆಡ್ ಎಲೆಕ್ಟ್ರಾನಿಕ್ಸ್ ಒಟ್ಟಿಗೆ ಕೊಮ್ಯಾಕಿ ಕಂಪನಿಗೆ ಸೇರ್ನ 2 ಚಕ್ರದ ಗಾಡಿಲೇನ ದಾಸ್ತಾನ್ಲ ಇತ್ತಂಡು. ಕೊಮ್ಯಾಕಿ ಕಂಪನಿದ ಬ್ಯಾಟರಿ ಪುಡದು ಸೂಪತ್ತದು ಪೊಂದು ಸಂಶಯ ಉಂಡಾತಂಡು. ದಾಸ್ತಾನು ಕೋಣೆಡ್ದು ಬುಗೆ ಪಿದೈ ಬರ್ಪನೆಂದು ಇನ ಸಾರ್ವಜನಿಕರ ಅಗ್ನಿಶಾಮಕ ದಳ ತಕ್ಲಿಗೆ ಮಾಹಿತಿ ಕೊರಿಯ ರಾಕುಲ್ ಬತ್ತದ ಸೂತೆಕ್ಕವನ ಪ್ರಯತ್ನ ಮಾಡಿದರ. ಸಾರ್ವಜನಿಕರ್ಲ ಈ ಕಾರ್ಯಡು ಕೈ ಜೋಡಿಸಾದಿರ. ಬಂಟ್ವಾಳ ನಗರ ಸ್ಟೇಷನ್ ಎಸ್ಐ ರಾಮಕೃಷ್ಣ ಬುಕ ಪೊಲೀಸರು ಜಾಗೆಗೆ ಬತ್ತದ ಸಂಗತಿ ಪಿಂದುಂದರ. ಬಜಿ 30 ಸೆಕೆಂಡ್ಲಿಡು ಫುಟ್ಬಾಲ್ ದುಟ್ಟುಗೂ 10 ರೌಂಡ್ಲೆನ ಎನ್ಮ ಸುತ್ತು ಸಾಧಿಸಾದ ಉಳ್ಳಾಲ ತಾಲೂಕು ಬೊಲ್ಮಾದೇರ್ಲ ಕಟ್ಟೆದ ಮೊಹಮ್ಮದ್ ಶಲೀಲ್ ಪನ್ಪುನ ಜವಣೆ ಲೋಕುಡು ಇರುವೆರ್ನ ದಾಖಲೆ ಪೊಲಿತದ ಗಿನ್ನಿಸ್ ದಾಖಲೆ ಮಲ್ತಿದರು. ಬಜಿ 30 ಸೆಕೆಂಡ್ಲೆಡ್ ಫುಟ್ಬಾಲ್ ದುಟ್ಟುಗೂ 10 ರೌಂಡ್ಲೆನ ಎನ್ಮ ಸಾಧಿಸಾದ ಉಳ್ಳಾಲ ತಾಲೂಕು ಬೊಲ್ಮಾದೇರ್ಲ ಕಟ್ಟೆದ ಮೊಹಮ್ಮದ್ ಶಲೀಲ್ ಪನ್ಪುನ ಜವನೆ ಲೋಕುಡು ಇರುವೆರನ ದಾಖಲೆ ಪೊಲ್ತದ ಗಿನ್ನಿಸ್ ದಾಖಲೆ ಮಲ್ದೇರ. 2017 ಇಂಗ್ಲೆಂಡ್ ಡೆಲೆ ಅಲಿ ಪನ್ಪುನ ಊರಿ 30 ಸೆಕೆಂಡ್ಲೆಡ್ 7 ಸುತ್ತಲೆನ್ ಸಾಧಿಸಾದ ಸುರುತ ಗಿನ್ನಿಸ್ ದಾಖಲೆ ಮಲ್ದಿತ್ತಾರ. 2025 ಫೆಬ್ರವರಿಡ್ ಪೊಂಜು ಫುಟ್ಬಾಲ್ ಗುಬ್ಬುದಾರ ಅಮೆರಿಕ ಕ್ಯಾಲಿಫೋರ್ನಿಯಾದ ವೆಸ್ಟ್ಲೇಕ್ ಹಳ್ಳಿದ ತಾಶಾ ನಿಕೋಲ್ ತೆರಾನಿ 1 ನಿಮಿಷಡು 18 ಸುತ್ತಲೆನ್ ಹಾಕದ ಗಿನ್ನಿಸ್ ದಾಖಲೆ ಸಾಧಿಸಾದ ದಾಖಲೆಡ್ ಸೇರ್ದಿತ್ತಾರ. ಇತ್ತೆ ಆ ಇರ್ವೆರನ ದಾಖಲೆ ಪೊಲ್ತುದು ಬೊಲ್ಮಾದೇರ್ಲ ಕಟ್ಟೆದ ಆರ್ಬಿ ಅಬ್ದುಲ್ ಹಮೀದ್ ಬೊಕ ಮುಮ್ತಾಜರ್ ನಮಗೆ ಮೊಹಮ್ಮದ್ ಶಲೀಲ್ ಸಾಧನೆ ಮಲ್ದೇರ. ಕೂಳೂರು ಎನಪಯ್ಯ ಸಂಸ್ಥೆಡೆ ಏವಿಯೇಷನ್ ಅಂಡ್ ಲಾಜಿಸ್ಟಿಕ್ಸ್ ಕಾಲೇಜ್ದ ಅಕೇರಿದ ಕ್ಲಾಸ್ಡ್ ಕಲ್ತೊಂದುಪ್ಪುನ ಶಲೀಲ್ ಹವ್ಯಾಸಿ ಫುಟ್ಬಾಲ್ ಗುಬ್ಬುದಾರ 1 ತಿಂಗಳು ದುಂಬಿ ಆನ್ಲೈನ್ ಗಿನ್ನಿಸ್ ದಾಖಲೆ ಸಾಧಿಸಾರ ಅಡ್ಚಿ ಪಾಡ್ದಿತ್ತಂಡ. 1 ತಿಂಗಳು ಡುಂಬು ಅಭಿಪ್ರಾಯ ಬತ್ತಿಬೋಕ ಆನ್ಲೈನ್ ವಿಡಿಯೋಡು ಪರೀಕ್ಷೆ ಕೊಡ್ದಿತ್ತೆ. 1 ವಾರಡು ಇಮೇಲ್ಗೆ ಪಾಸ್ ಫೇಲ್ ಬೈದಂಡ 10ನೇ ವರ್ಷದ ಫುಟ್ಬಾಲ್ ಗುಬ್ಬುಡು ಉಮೇದ್ ಇತ್ತಂಡ. ಮೋಸ್ಟ್ ಬಿಟ್ವೀನ್ ದ ಲೆಗ್ ಫಿಗರ್ ಏಸ್ಟ್ ಬಗೆಟ್ ಆನ್ಲೈನ್ ತೂದು ಉಮೇದ್ ದೆತ್ತೊಂದು ಸಾತ್ಸವನ ಹಠ ಪರ್ತದಿತ್ತೆ. ಕಾಸರಗೋಡದ ದೋಸ್ತಿ ಮುದಸ್ಸಿರ್ ದಾಶ್ ಬಿಲೆಬಾಳುನ ಫುಟ್ಬಾಲ್ನ ಕೊಡುಗೆ ಅದು ಕೊರಿಯರ್ ಮಾತೆರ್ನಲ ಸಾಯ ಸಕಾರಡೊಂದು ಸಾಧ್ಯ ಆತನಂದು ಮೊಹಮ್ಮದ್ ಶಲೀಲ್ ಪಂಡೇರ. ರೀಸೆಂಟ್ಲಿ ಒಂದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅಂತ ಬ್ರೇಕ್ ಮಾಡಿದೆ. ಅದು ಇದ್ದದ್ದು ಒಂದು ಡೆಲೆ ಅಲಿ ಅಂತ ಫುಟ್ಬಾಲರ್ ಇತ್ತು 2017 ಅಲ್ಲಿ. ಅದು ಅವನು ಸೆಟ್ ಮಾಡಿದ ಒಂದು 30 ಸೆಕೆಂಡ್ ಅಲ್ಲಿ 8 ಮಾಡಿದ. ಮತ್ತೆ ಒಂದು 2021 ಅಲ್ಲಿ ಒಂದು ತಾಶಾ ನಿಕೋಲ್ ಅಂತ ವುಮೆನ್ ಫುಟ್ಬಾಲರ್ ಅದನ್ನು ಬ್ರೇಕ್ ಮಾಡಿದ್ರು. ಅವರೊಂದು 9 ಮಾಡಿದ್ರು 30 ಸೆಕೆಂಡ್ ಅಲ್ಲಿ. ಇವಾಗ 2022 ಅಲ್ಲಿ ನಾನು ಬ್ರೇಕ್ ಮಾಡಿದ್ದು ಒಂದು 30 ಸೆಕೆಂಡ್ 10 ಮಾಡಿದೆ. ಇವಾಗ ಅದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಆಗಿದೆ, ಬ್ರೇಕ್ ಆಗಿದೆ.
ನಾನಿದು 2 ವರ್ಷದಿಂದ ಟ್ರೈ ಮಾಡ್ತಾ ಇದ್ದೀನಿ. ಒಂದೊಂದು ಅಪ್ಲೈ ಮಾಡಿ ಯಾವ್ದಾದ್ರು ಒಂದು ತೆಗಿಬೇಕಂತ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಫುಟ್ಬಾಲ್ ಅಲ್ಲಿ. ಇವಾಗ ಒಂದು ದಾಖಲೆ ಆಗಿದೆ. ಒಂದು 2 months ಇಂದ ಅದು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಎಲ್ಲಿ ಸಿಗ್ತದೆ ಅಂತ ಪಾಯಿಂಟ್, ಅದು ಪೊಸಿಷನ್ ಎಲ್ಲ ನೋಡಿ, ಟ್ಯಾಕಲ್ ಹೇಗೆ ಮಾಡುವುದೆಲ್ಲ ಸರಿ ನೋಡಿ, ನಟ್ಮೆಗೆಲ್ಲ ಕರೆಕ್ಟ್ ಮಾಡಿ ಇವಾಗ ದಾಖಲೆ ಅದು ಆಗಿದೆ. ಕುಡ್ಲ ನಗರುಡು ಇಂಚಿಪ್ಪ ಅಮಲು ವಸ್ತದೆ ತೊನ್ನ ಬೊಕ್ಕ ಮಾರುನ ಕೇಸದ ಸಂಬಂಧ ಬಂಧನ ಆತಿನ 4 ಡಾಕ್ಟರ್ ಬೊಕ್ಕ 14 ಜನ ಡಾಕ್ಟರ್ ಕಲ್ಪನಕ್ಕಲು ಸೇರ್ದ 23 ಜನ ಆರೋಪಿಲಿಗೂ ಕೋರ್ಟು ಜಾಮೀನು ಮಂಜೂರು ಮಾಡ್ತಿದ್ದನು. ಕುಡ್ಲ ನಗರುಡು ಇಂಚಿಪ್ಪ ಅಮಲು ವಸ್ತದೆ ತೊನ್ನ ಬೊಕ್ಕ ಮಾರುನ ಕೇಸಿಗೆ ಸಂಬಂಧ ಬಂಧನ ಆದಿತ್ತಿನ 4 ಡಾಕ್ಟರ್ ಬೊಕ್ಕ 14 ಜನ ಡಾಕ್ಟರ್ ಕಲ್ಪನಕ್ಕಲು ಸೇರ್ದು 23 ಜನ ಆರೋಪಿಲಿಗೂ ಕೋರ್ಟ್ ಜಾಮೀನು ಮಂಜೂರು ಮಲ್ದಡ. ಈ ಕೇಸಡ ಡಾಕ್ಟರ್ ಬೊಕ್ಕ ಕಲ್ಪನ ಒಟ್ಟು 24 ಜನ ಬಂಧನ ಆದಿತ್ಯರ ಎಂದೇಟ್ ಕೂಲಿದ ಬಗೆಟ್ ಕಲ್ಪನ ಪಿದೇ ದೇಶದವರಿ 38 ವರ್ಷ ಪ್ರಾಯದ ಬ್ರಿಟನ್ದ ನೀಲ್ ಕಿಶೋರಿಲಾಲ್ ರಾಮ್ಜಿ ಶಾ ಬುಡ್ದು ಬೊಕ್ಕ ಮಾತರೆಗ್ಲ ಕುಡ್ಲ ಪ್ರಧಾನ ಜಿಲ್ಲಾ ಬೊಕ್ಕ ಸತ್ರ ಕೋರ್ಟ್ ಜಾಮೀನು ಕೊಡ್ತುಂಡು. 13 ಜನಕ್ಕೆ ಇಂಚಿಪ್ಪ ಜಾಮೀನು ಮಂಜೂರು ಆದಿತ್ತಂಡ. ಅಂಗಾರೆ 10 ಜನ ಆರೋಪಿಲೆಗೆ ಜಾಮೀನು ತಿಕ್ಕದಂಡ. ನೀಲ್ ಕಿಶೋರಿಲಾಲ್ ರಾಮ್ಜಿ ಶಾ ಈ ಕೇಸ್ದ ಮುಖ್ಯ ಆರೋಪಿ ಆದಿತ್ತದ ಸುರೂಕಾಯನ ಪತ್ತದಿತ್ತಂಡ. ಆಯನ ನ್ಯಾಯಾಂಗ ಬಂಧನ ದುಂಬರಿದಂಡ. ಬಂಟ್ವಾಳ ತಾಲೂಕು ಪಾಣೀರು ನಂದಾವರದ ಶ್ರೀ ವಿನಾಯಕ ಶಂಕರನಾರಾಯಣ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶದ ಲೆಕ್ಕೊಡು ಬುಧಾರ 4ನೇ ಧರ್ಮಸಭೆ ನಡೆತಂಡ. ಬಂಟ್ವಾಳ ತಾಲೂಕು ಪಾಣೀರ್ ನಂದಾವರದ ಶ್ರೀ ವಿನಾಯಕ ಶಂಕರನಾರಾಯಣ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶದ ಲೆಕ್ಕೊಡು ಬುಧವಾರ 4ನೇ ಧರ್ಮಸಭೆ ನಡೆತಂಡ. ಶ್ರೀ ರಾಮವಾಣಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಬಕ ಧರ್ಮಸ್ಥಳ ಕನ್ಯಾಡಿ ಶ್ರೀ ರಾಮಕ್ಷೇತ್ರದ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಆಶೀರ್ವಚನ ಕೊರಿಯರ. ರಾಷ್ಟ್ರ ಶ್ರೀ ವಿಕಾಸ್ ಸಮಿತಿದ ಕಾರ್ಯಕಾರಿ ಸಮಿತಿದ ಸದಸ್ಯರ ಡಾಕ್ಟರ್ ಕಮಲ ಪ್ರಭಾಕರ ಭಟ್ ಕಲ್ಲಡ್ಕ ಪಾತಿರ್ದ ಬದುಕಡು ಸೇರ್ಸವ ನಡಾಯನ ಎಡ್ಡ ಸಂಸ್ಕಾರಲಿನ ಬಗೆಟ್ ಮಾಹಿತಿ ಕೊರಿಯರ. ಬೇತೆ ಬೇತೆ ಕ್ಷೇತ್ರ ವಲಯದ ನಾಯಕರು ಬೆನ್ನೆರಾದು ಪಾಲ್ಗೊಂಡರ. ವ್ಯವಸ್ಥಾಪನಾ ಸಮಿತಿ ಬೊಕ್ಕ ಜೀರ್ಣೋದ್ಧಾರ ಬ್ರಹ್ಮಕಲಶ ಸಮಿತಿದ ಗುರುಕಾರ್ಯರ ಕಾರ್ಯಕ್ರಮ ಮುಟ್ಟಿತ್ತರ. ಧ್ಯಾನ ಸತ್ಸಂಗ ಇದು ಮಾಡುತ್ತಾ 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 ಹೋಗಿ ಒಳಗೆ ಅಂಟಿದಂಥ ಪದರಗಳನ್ನು ಸರಿಯಾಗಿ ತೊಳೆಯುವಂಥ ಬ್ರಷ್ ಉಂಟಲ್ವಾ, ಅದು ನಮ್ಮ ಮನಸ್ಸು ಮತ್ತು ಬುದ್ಧಿ ಸತ್ಯಧರ್ಮ ಎಂಬ ಸೋಪಿನ ಮುಖಾಂತರ. ಅದನ್ನು ಮಾಡಲಿಕ್ಕೆ ನಿರಂತರ ಅಭ್ಯಾಸೇನ ವೈರಾಗ್ಯ ಅಂತ ಹೇಳ್ತಾನೆ ಆ ಭಗವಂತ. ಹೇಳ್ತಾರೆ, ಈಗ ಸ್ವಾಮಿಗಳು ಹೇಳ್ತಾರೆ, ನಾವು ಹೇಳ್ತೇವೆ, ಎಲ್ಲ ಹೇಳ್ತೀರಿ, ಇದೆಲ್ಲ ಹೇಳಲಿಕ್ಕೆ ಸುಲಭ ಸ್ವಾಮಿ, ನೀವು ಮಾಡ್ತೀರಾ ಅಂತ ಕೇಳುವವರು ಕೂಡ ಇರ್ಬೋದು. ಸ್ವಲ್ಪ ಕಷ್ಟನೇ ಪ್ರಾಕ್ಟಿಕಲ್ ಹೇಳಿದರೆ. ಅಂದರೆ ಋಷಿಮುನಿಗೆ ನಮ್ದು ಹೇಳುವುದಲ್ಲ, ಈಗ ಸ್ವಾಮಿಗಳು ಹೇಳೋದಾಗ್ಲಿ ನಾವು ಹೇಳೋದಾಗ್ಲಿ ನಮ್ದಲ್ಲ. ನಮ್ಮ ಹಿರಿಯರು ಋಷಿಮುನಿಗಳು ಏನು ಹೇಳಿದ್ದಾರೆ ಅದನ್ನು ಅಧ್ಯಯನ ಮಾಡಿಕೊಂಡು ಸಮಾಜದ ಮುಂದೆ ಬಿತ್ತರಿಸಬೇಕು ಅಂತೆ. ಮಂಗಳೂರು ಸೌತ್ ಇನ್ನರ್ ವೀಲ್ಸ್ ಕ್ಲಬ್ಗೂ ಡಿಸ್ಟ್ರಿಕ್ಟ್ ಚೇರ್ಮನ್ ಕವಿತಾ ನಿಯತ್ ಭೇಟಿ ಕೊರ್ಪನ ಕಾರ್ಯಕ್ರಮ ಜನವರಿ 31 ಕುಡ್ಲದ ಖಾಸಗಿ ಹೋಟೆಲ್ ಸಭಾಂಗಣೋಡು ನಡೆತಂಡ. ಮಂಗಳೂರು ಸೌತ್ ಇನ್ನರ್ ವೀಲ್ ಕ್ಲಬ್ಗೂ ಡಿಸ್ಟ್ರಿಕ್ಟ್ ಚೇರ್ಮನ್ ಕವಿತಾ ನಿಯತ್ ಭೇಟಿ ಕೊರ್ಪನ ಕಾರ್ಯಕ್ರಮ ಜನವರಿ 31 ಕುಡ್ಲದ ಖಾಸಗಿ ಸಭಾಂಗಣೋಡು ನಡೆತಂಡ. ಇನ್ನರ್ ವೀಲ್ ಕ್ಲಬ್ ಕುಡ್ಲ ಸೌತ್ ಗುರುಕಾರ್ಯರ ಶ್ರೀಲತಾ ಎನ್ಕೆ ಎತ್ಕೊಂಡಿರ. ಕ್ಲಬ್ ಕಾರ್ಯಂತರ ಚೇತನ ಶೆಟ್ಟಿ, ಚೇರ್ಮನ್ಸ್ ಗ್ರೂಪ್ ಪ್ರತಿನಿಧಿ ಶ್ರೀಜಾ ನಂಬಿಯಾರ್, ಅಸೋಸಿಯೇಷನ್ ಗುರುಕಾರ್ತಿ ಡಾಕ್ಟರ್ ಸುರ್ಜಿತ್ ಕೌರ್, ಜೆನೈದಾ ಪಾರ್ಕೋನ್, ರಜನಿ ಭಟ್ ಈ ಪೊರ್ತುಡಿತ್ತರ. ಡಿಸ್ಟ್ರಿಕ್ಟ್ ಚೇರ್ಮನ್ ಕವಿತಾ ನಿಯತ್ ಬೊಕ್ಕ ಗುರ್ಕಾಡ್ದಿ ಶ್ರೀಲತಾ ಎನ್ಕೆ ತೊಡಾರ ಬುಲ್ಪ ಬತ್ತಾಯಿರ. ಕಾರ್ಯಂತರ ಚೇತನ ಶೆಟ್ಟಿ ಕ್ಲಬ್ ನಡಪಾಯಿನ ಬೇತೆ ಬೇತೆ ಸೇವಾ ಯೋಜನೆಗಳ ಮಾಹಿತಿ ಕೊರಿಯರ. ಕ್ಲಬ್ದ ಬುಲೆಟಿನ್ ಮಲ್ಲಿಗೆ ಬಿಡುಗಡೆ ಮಲ್ತಿರ. ಕವಿತಾ ನಿಯತ್ ಪಾತಿರ್ದು ಇನ್ನರ್ ವೀಲ್ ಕ್ಲಬ್ ಕುಡ್ಲ ಸೌತ್ ಶುರುವಾದ ಬಜೆ 5 ವರ್ಷ ಮಾತ್ರ ಆಡಲ ಸಮಾಜಕ್ಕೆ ಬೋಡಾಯಿನ ಪಾಕ ಕಾರ್ಯಾಲಯನ ಕೈಕದೆ ತಂದು ಗೆಲ್ಮೆಡ ನಡಪಾದನಂದ ಮೆಚ್ಚಿಗೆ ತೆರಿಪಾಯಿರು. ನನದ ತಿನುಕ್ಲೆಡ ನನಲಾದ ಸೇವಾ ಕಾರ್ಯಕ್ರಮ ನಡಪಾವನಂಚಾವುಡಂದು ಆರು ಎಡ್ಡೆಪ್ಪು ಬೈಕಿಯರ.
Today I am here on the official visit of mine to Innerville Club of Mangalore South. It's been only 5 years since the club has started, but the projects they have been doing are wonderful. Even the association has noticed their projects and they have been recognized. And President Sri Lata has been working very well and catering to the needs of the needy. And one of their members has been providing food for the past 5 years. That's really wonderful. And I wish Mangalore South all the best. And may you have many, many more years of service and friendship. ಕಠಿಣ ಪುಣೆಪಾಟಿಕೆದ ಮೀನುಗಾರರನ್ನ ಬುಲಿಪು ಹಳ್ಳಿಡ್ದು ಡಿಲ್ಲಿ ಮುಟ್ಟಾಯಿರೆ ಮೊಗವೀರ ಸಮುದಾಯಗೂ ರಾಜಕೀಯ ಪ್ರತಿನಿಧಿ ಬೋಡಾತನಂದು ಜಿ ಶಂಕರ್ ಫ್ಯಾಮಿಲಿ ಟ್ರಸ್ಟ್ ತಾಪಕಿರು ಡಾಕ್ಟರ್ ಜಿ ಶಂಕರ್ ಪಂತೆರು ಸಹಕಾರ ರತ್ನ ಯಶ್ಪಾಲ್ ಎ ಸುವರ್ಣ ಮೇರೆಗೆ ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನಡು ನಡತಿನ ಮೆಚ್ಚುಗೆದ ಲೇಸನು ಉದಿಪನ ಮಲ್ತದು ಅರ್ಪಾತಿರಿಯರು ಸಹಕಾರ ರತ್ನ ಯಶಪಾಲ್ ಎ ಸುವರ್ಣ ಅಭಿನಂದನಾ ಸಮಿತಿ ಬಕ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲಾ ಸಹಕಾರಿ ಮೀನು ಮಾರಾಟ ಫೆಡರೇಷನ್ ಕುಡ್ಲದ ನೆಲೆಟ್ ದಕ್ಷಿಣ ಕನ್ನಡ ಜಿಲ್ಲೆದ ಬೇತೆ ಬೇತೆ ಸಹಕಾರ ಸಂಘ ಸಂಸ್ಥೆಲಿನ ಜತೆ ಸೇರಿಗೆಡ ಕಾಪು ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಶಾಲಿನಿಜಿ ಶಂಕರ್ ಸಭಾಂಗಣಡು ಸಾರ್ವಜನಿಕ ಶೋಭಿನಂದನ ಮೆಚ್ಚುಗೆದಲ್ಲಿ ಬುಧವಾರ ನಡೆತಂಡ ಅಭಿನಂದನಾ ಸಮಿತಿ ಸಂಚಾಲಕರ ಮಂಜುನಾಥ ಎಸ್ಕೆ ಎತ್ಕೊಂಡ್ಯರ ಕಟಪಾಡಿ ಆನೆಗುಂದಿ ಮಹಾಸಂಸ್ಥಾನದ ಶ್ರೀ ಕಾಳ ಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮೀಜಿ ಬೊಕ ಬಿನ್ನೇರ್ನ ಒಟ್ಟುಗು ಜಿ ಶಂಕರ್ ಫ್ಯಾಮಿಲಿ ಟ್ರಸ್ಟ್ ದ ತಾಪಕೆರ ಡಾಕ್ಟರ್ ಜಿ ಶಂಕರ್ ಲೇಸನು ಉದಿಪನ ಮಲ್ತೆರ ಕಠಿಣ ಪುಣ್ಯಪಾಟಿಕೆದ ಮೀನುಗಾರರನ್ನ ಬುಲಿಪು ಹಳ್ಳಿಡ್ತು ಡಿಲ್ಲಿ ಮುಟ್ಟಾಯಿರೆ ಮೊಗವೀರ ಸಮುದಾಯಗೂ ರಾಜಕೀಯ ಪ್ರತಿನಿಧಿ ಬೋಡಾತಂಡ ಸುವರ್ಣರಿಗೆ ಸಹಕಾರಿ ರತ್ನ ಕೊರ್ತನ ಮಾತ್ರ ಯಾರಂದು ರಾಜಕೀಯ ಪ್ರತಿನಿಧಿ ಆಪನಂಚ ಮಲ್ಪಡೊಂದು ಪಂಡೆರ ಸುನೀಲ್ ಕುಮಾರ್ ಅವರು ಕೂಡ ಇಲ್ಲಿಗೆ ಉತ್ಸವಕ್ಕೊಂದು 25 ಲಕ್ಷ ಅವರ ಇದು ಒಂದು ಬಹಳ ಇತಿಮಿತಿಯಲ್ಲಿದೆ. ಅವರಿಗೆ ಗ್ರ್ಯಾಂಡ್ಸ್ ಬಹಳ ಸಿಗುವುದಿಲ್ಲ. ನಿಟ್ಟಿನಲ್ಲಿ ನಮಗೆ ರಾಜಕೀಯ ಪ್ರಾತಿನಿಧ್ಯ ಬೇಕು. ಲಾಲಾಜಿ ಇರಬಹುದು, ಯಶ್ಪಾಲ್ ಸುವರ್ಣ ಇರಬಹುದು. ಹಾಗೆ ನಮ್ಮ ಇರೋದು ಬಹಳ ಕಡಿಮೆ ಜನ ನಮಗೆ, ಆದರೆ ನಮ್ಮ ಸಂಖ್ಯೆ ದೊಡ್ಡದಿದೆ. ಇದನ್ನು ತಾವು ಡೆಲ್ಲಿವರೆಗೆ ಮುಟ್ಟಿಸ್ಬೇಕು. ಯಶ್ಪಾಲ್ ಸುವರ್ಣ ಇರ್ಬೋದು, ಲಾಲಾಜಿ ಇವರು, ಅವರಿಗೆ ಒಂದು ರಾಜಕೀಯ ಪ್ರಾತಿನಿಧ್ಯ. ಹಾಗೆ ಮುಂದಿನ ದಿನಗಳಲ್ಲಿ ಅವರು ಕೂಡ ಒಂದು ಮುನ್ನೆಲೆಗೆ ಬರಬೇಕು. ಮಂತ್ರಿ ಸುನಿಲ್ ಕುಮಾರ್ ಬಕ ಕೋಟ ಶ್ರೀನಿವಾಸ ಪೂಜಾರಿ ಪಾತಿಡ್ದ ಯಶಪಾಲ ಸುವರ್ಣ ಮೇರೆಗೆ ಎಡ್ಡೆಪ್ಪು ಬೈಕೇರ ಅವತ್ತಿನ ಕಾಲಘಟ್ಟದಲ್ಲಿ ಹಿಂದುತ್ವದ ಚಟುವಟಿಕೆಗಳಲ್ಲಿ ಬಹಳ ಮುಂಚೂಣಿಯಲ್ಲಿ ಹೋರಾಟಗಳನ್ನು ಮಾಡ್ತಾ ನಂತರ ನಮ್ಮ ಪಾರ್ಟಿಯ ಬೇರೆ ಬೇರೆ ಜವಾಬ್ದಾರಿಗಳನ್ನು ತೆಗೆದುಕೊಂಡು ನಗರಸಭೆಯ ಸದಸ್ಯರಾಗಿದ್ದುಕೊಂಡು ಸಹಕಾರಿ ಕ್ಷೇತ್ರದಲ್ಲೂ ಕೂಡ ವಿಶೇಷವಾದಂಥ ಕಾರ್ಯಗಳನ್ನು ಮಾಡ್ತಾ ಇವತ್ತು ಸಹಕಾರಿ ಕ್ಷೇತ್ರದ ಉನ್ನತವಾದಂಥ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ನಮ್ಮ ಪಾರ್ಟಿಯ 10 ಹಲವು ಜವಾಬ್ದಾರಿಗಳನ್ನು ತೆಗೆದುಕೊಂಡು ಇವತ್ತು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿಯೂ ಕೂಡ ತನ್ನ ಚಟುವಟಿಕೆಯನ್ನು ಇಡೀ ದೇಶಕ್ಕೆ ವಿಸ್ತರಿಸುವಂತ ಪ್ರಯತ್ನವನ್ನು ಇವತ್ತು ಅವರು ಮಾಡ್ತಾ ಇದ್ದಾರೆ. ಸ್ವಾಮೀಜಿಯರು ಆಶೀರ್ವಚನ ಕುರಿಯರು ಬದುಕಿಗೆ ಬಂಗಾರದ ಬೆಲೆ ಬರಬೇಕು ಅಂತ ಹೇಳಿದರೆ ಪ್ರಾಮಾಣಿಕತೆ, ಶಿಸ್ತು, ಬದ್ಧತೆಯನ್ನು ಪಾಲನೆ ಮಾಡಿಕೊಂಡು ಬಂದಾಗ ಯಶಸ್ಸು, ಬಂಗಾರದ ಬೆಲೆ ಬರ್ತದೆ. ಆ ದೃಷ್ಟಿಯಲ್ಲಿ ಯಶ್ಪಾಲ್ ಸುವರ್ಣವರು ಅನ್ವರ್ಥವಾಗಿ ಅದನ್ನು ನಡೆಸಿಕೊಂಡು ಬಂದಿದ್ದಾರೆ. ಹಾಗಾಗಿ ಇಷ್ಟು ದೊಡ್ಡ ವೇದಿಕೆಯಲ್ಲಿ ಅವರಿಗೆ ಅಭಿನಂದನಾ ಕಾರ್ಯಕ್ರಮ ನೆರವೇರ್ತಾ ಇರ್ತಕ್ಕಂಥದ್ದು. ಅಂತಹ ಒಳ್ಳೆಯ ಅಭಿಮಾನಿ ಬಳಗವನ್ನು ಅವರು ಹೊಂದಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ವಿ ಸುನಿಲ್ ಕುಮಾರ್ ಬೊಕ ಸಮಾಜ ಕಲ್ಯಾಣ ಮಂತ್ರಿ ಕೋಟ ಶ್ರೀನಿವಾಸ ಪೂಜಾರಿ ರೀತದ ಸರ್ವೆರ್ಲ ಸಿಡ್ದ ಯಶಪಾಲಿಯ ಸುವರ್ಣ ಮೇರೆಗೆ ಮೆಚ್ಚುಗೆದ ಸಮ್ಮಾನದ ಮರ್ಯಾದೆ ಮಲ್ತೆರ ಅಭಿನಂದನಾ ಸಮಿತಿ ಗುರ್ಕಾರ್ಯರ ಆನಂದ ಸೇಕುಂದರ್ ಗುರ್ಕಾರ್ಮೆ ವಹಿಸ್ತಿತ್ತರ ಶಾಸಕರಾಯಿನ ಲಾಲಾಜಿ ಮೆಂಡನ್, ರಘುಪತಿ ಭಟ್, ಸುಕುಮಾರ ಶೆಟ್ಟಿ, ದಕ್ಷಿಣ ಕನ್ನಡ ಜಿಲ್ಲಾ ಮೊಗವೀರ ಮಹಾಜನ ಸಂಘದ ಗುರ್ಕಾರ್ಯರ ಜೆಸಿ ಕೋಟ್ಯಾನ್ ಬೇತೆ ಬೇತೆ ಸಂಘ ಸಂಸ್ಥೆಲಿನ ನಾಯಕರ ಪಾಲ್ಗೊಂಡರು. ಅಭಿನಂದನಾ ಸಮಿತಿದ ಪ್ರಧಾನ ಕಾರ್ಯಂತರ ಕುತ್ಯಾರ್ ಪ್ರಸಾದ್ ಶೆಟ್ಟಿ ಬಕ ಬಾಕಿ ಮಾತಾ ಪದಾಧಿಕಾರಿಗಳು ಸದಸ್ಯರು ಪಾಲ್ಗೊಂಡರು. ಕುಡ್ಲದ ಜಪ್ಪು ಗುಜ್ಜರಕೆದು ಕೈತಲುಪ್ಪುನ ಶ್ರೀದೇವಿ ಭಜನಾ ಮಂದಿರುಡು ಕಾಂಡೆದ ಸುಪ್ರಭಾತ ಬೊಕ್ಕ ಬಯ್ಯಗ ಭಕ್ತಿಗೀತೆಲೆನು ಮೈಕೊಡು ಪಾಡುನೇನು ದೆಪ್ಪಾಯಿ ನೀಡ್ದಾವ್ರ ಆ ಏವ್ರುಡು ಊರುದಕುಲು ಇಲಾಖೆದ ಕಾರ್ಯಗೆದುರಾದ ಬುಧಾರ ಬಯ್ಯಗ ಪ್ರತಿಭಟನೆ ನಡಪಾಯಿರು.
ಕುಟ್ಲದ ಗುಜ್ಜರಕ್ಕಿದು ಕೈತಲುಪ್ಪುನ ಶ್ರೀದೇವಿ ಭಜನಾ ಮಂದಿರಡು ಕಾಂಡೆದ ಸುಪ್ರಭಾತ ಬೊಕ್ಕ ಬಯ್ಯಗ ಭಕ್ತಿ ಗೀತಲೆನ ಮೈಕೊಡು ಪಾಡೊಂದಿತ್ತೆರ ಆಂಡ ಧ್ವನಿ ವರ್ಧಕ ಸಮಸ್ಯೆ ಆವೊಂದುಂಡೊಂದು ಊರದ ಒರಿ ಪೊಲೀಸರಿಗೆ ದೂರು ಕೊರ್ನೆಡ್ದವರ ಅವಿನ ದೆಪ್ಪಾಯಿ ನೆಡ್ದವರ ಏವರಡು ಊರ್ದಕ್ಲು ಇಲಾಖೆದ ಕಾರ್ಯಗೂ ಎದುರಾದ ಪ್ರತಿಭಟನೆ ನಡಪಾದೆರ ಕೆಲವು ಹಿಂದೂ ಸಮುದಾಯದ ಜನಕ್ಲೆಯೆಂದೆಕು ವಿರೋಧ ಮಲ್ದೆರ ಕಾಣದ ಪುರ್ತು ವಾಕಿಂಗ್ ಪಂಡದ ಗಾಳಿದ ತೊನ್ನೆರ ಬರ್ಪನ 15 ಜನದ ದಸ್ಕತ್ತೆ ತೊಂದು ಪೊಲೀಸ್ ಸ್ಟೇಷನ್ಗೆ ಪೋತೆರ ಎಂದಿಡ್ದು ದೇವಿ ಮಂದಿರದ ಮೈಕ ದೆಪ್ಪುನಂಚಾತಂಡ ಇಂದಕ್ಕೆ ವಿರೋಧ ತೋಜಾದ ಬುಧವಾರ ಬಯ್ಯಾಗ ಜಪ್ಪು ಗುಜ್ಜರಕ್ಕಿದು ಕೈತಲ್ದ ಭಜನಾ ಮಂದಿರದ ವಿಚಾರಾದ ಅಲ್ಪದ ಹಿಂದೂ ಬಂಧುಲು ಬೊಕ ಹಿಂದೂ ಜಾಗರಣ ವೇದಿಕೆ ಕೆಲವು ಹಿಂದೂ ಸಂಘಟನೆಲು ಸೇರ್ದು ಜನಜಾಗೃತಿ ಸಭೆ ನಡಪಾದ ಪ್ರತಿಭಟನೆ ಮಲ್ತೆರ ಹಿಂದೂ ಜಾಗರಣ ವೇದಿಕೆ ಸೇರಿನಂಚ ಹಿಂದೂ ಸಂಘದಕ್ಲು ಮಾರಿಗುಡಿಕರ ಸೇವಕರು ಗುಜ್ಜರಕ್ಕಿದು ಸಂರಕ್ಷಣಾ ವೇದಿಕೆದಕ್ಲು ಈ ಪೊರ್ತುಡಿತ್ತೆರ ಪಿರ ಮೈಕ ದಿಪ್ಪನ ಬಗೆಟ್ಟು ಊರ್ದಕ್ಲಿಡ್ದ ದಸ್ಕತ್ ಒಟ್ಟು ಮಲ್ಪನ ಅಭಿಯಾನ ನಡಪಾಯಿರ ಹಿಂದೂ ಜಾಗರಣ ವೇದಿಕೆ ಕುಡ್ಲದ ಜಿಲ್ಲಾ ನಿಧಿ ಪ್ರಮುಖ ಸುಧೀಂದ್ರ ಪ್ರಕಾಶ್ ಜಿಲ್ಲಾ ಸದಸ್ಯರು ವಿಶ್ವರಾಜ್ ಈ ಪೊರ್ತುಡಿತ್ತೆರ. ಪೊಲೀಸ್ ಇಲಾಖೆಗೆ ದೂರನ್ನು ಕೊಟ್ಟಿರುತ್ತಾರೆ ಹೇಳಿ ನಮ್ಮ ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರ ಗಮನಕ್ಕೆ ಬಂದಿದೆ. ಅದೇ ರೀತಿ ಸ್ಥಳೀಯ ನಿವಾಸಿಗಳ ಗಮನಕ್ಕೆ ಬಂದಿದೆ. ಅದನ್ನು ಜಾಗರಣ ವೇದಿಕೆಯ ಕಾರ್ಯಕರ್ತರ ಗಮನಕ್ಕೆ ಬಂದ ತಕ್ಷಣ ನಾವು ಅದಕ್ಕೆ ಸ್ಪಂದನೆಯನ್ನು ಮಾಡಿರ್ತೇವೆ. ಅದೇ ರೀತಿ ಆ ಮಂದಿರದ ಪ್ರಮುಖರ ಜೊತೆ ಮಾತಾಡಬೇಕಾದ್ರೆ ಪೊಲೀಸ್ ಇಲಾಖೆಯಿಂದ ಪದೇ ಪದೇ ಅದು ನೀವು ಧ್ವನಿವರ್ಧಕವನ್ನು ಬಳಸುವುದನ್ನು ನಿಲ್ಲಿಸಬೇಕು ಹೇಳಲ್ಲ, ಅದರ ವ್ಯಾಲ್ಯೂಮ್ ಅನ್ನು ಅಂತೂ ಕಂಟ್ರೋಲ್ ಮಾಡಿಕೊಂಡು ನೀವು ಬಳಸಬೇಕು. ಇದೀಗ ಇವತ್ತಿನ ಮಾತಿನ ಪ್ರಕಾರ ಧ್ವನಿವರ್ಧಕವನ್ನು ಬಳಸುವಂತಿಲ್ಲ ಹೇಳಿ ಒಂದು ಮಾಹಿತಿ ಬಂದಿದೆ. ಅದು ನಾನು ಒಂದು ಪ್ರಶ್ನೆಯನ್ನು ಹಿಂದೂ ಸಮಾಜದ ಮುಂದೆ ಇಡಬೇಕಾಗ್ತದೆ. ನಾವು ಹಿಂದೂ ರಾಷ್ಟ್ರದಲ್ಲಿ ಬದುಕ್ತಾ ಇದ್ದೇವೆ. ಹಿಂದೂ ರಾಷ್ಟ್ರದಲ್ಲಿ ಬದುಕಬೇಕಾದ್ರೆ ನಮ್ಗೆ ನಮ್ಮದೇ ಆದ ಒಂದು ಸಂಸ್ಕೃತಿ, ಒಂದು ಪದ್ಧತಿ ಇದೆಲ್ಲ ಇದೆ. ಆ ಪದ್ಧತಿಯನ್ನು ಬಿಟ್ಟುಕೊಂಡು ನಾವು ಬದುಕೊಂಡು ಹೋಗ್ಲಿಕ್ಕೆ ಸಾಧ್ಯನಾ? ನೀವು 100 ಜನ ಸಾಯಿಬಾರ್ದು ಕೊರ್ಪಾರ್ ಶಬ್ದ ಜೋರ್ದಿಲ್ಲ ಬಂದು ಕಾನೂನು ಅನುಮತಿ ಪ್ರಕಾರ ನಿಕ್ ಮಾತಿರೋ ತಯಾರಲ್ಲ ಅಗಳು 1,000 ಜನ ವಿರೋಧ ಮಲ್ತಂಡಲ ನಮ್ಮ 10,000 ಜನ ಮಂದಿರದ ಆ ಒಂಜಿ ಸುಪ್ರಭಾತಕ ಬೆಂಬಲ ಉಳ್ಳ ಬಂದು ನಮ್ಮ ಸಹಿ ಸಂಗ್ರಹ ಮಲ್ತನ ನೆಕ್ಕರಿಗೆ ಈ ಸಮಾಜದ ಬಂಧುಲು ತಯಾರುಳ್ಳರ ಈತು ಪೂರ ತಯಾರುಪ್ಪುನಂಚಿತ್ತಿನ ನಮ್ಮ ಕಾನೂನು ಒವೇ ರೀತಿ ಕಾನೂನದ ವಿರುದ್ಧ ನಮ್ಮ ಪೋವಂದೆ ನನ್ನ ದುಂಬಗ ವಾ ರೀತಿಡೆ ಈ ಒಂಜಿ ಭಜನಾ ಮಂದಿರಡೆ ಸುಪ್ರಭಾತ ಕೇಂದ್ರ ಬರೋಡು ಐತ ಪರವಾದ ವಾ ರೀತಿದ ಯೋಚನೆ ಮಲ್ಪೋಡು ಪಂಪಿನ ದೃಷ್ಟಿಡೆ ನನ್ನವರ ಈ ಸ್ಥಳೀಯ ಬಂಧುಲೇನು ಸೇರಾದ ಎಂಕುಲು ಒಂಜಾತಿ ಯೋಚನೆಯನ್ನು ಮಲ್ಪುವ. ಕುಡ್ಲಾ ತಾಲೂಕುದ ಪೇಜವರ ಮಾಗಣೆ ತೋಕೂರು ಗುತ್ತು ಜಾರಂದಾಯ ಬಂಟ ಬುಕ ಪರಿವಾರ ದೈವಲೆಗ್ ಧರ್ಮ ನೇಮ ಫೆಬ್ರವರಿ 3 ನಡಪುಂಡು. ಆ ಬಗೆಟ್ಟು ಕುಡ್ಲದ ಪತ್ರಿಕಾ ಭವನಡು ತೋಕೂರು ಗುತ್ತದ ಶ್ರೀಕರ ಶೆಟ್ಟಿ ಸುದ್ದಿಕೂಟಡು ಮಾಹಿತಿ ಕೊರಿಯರು. ಕುಡ್ಲ ತಾಲೂಕುದ ಪೇಜವರ ಮಾಗಣೆ ತೋಕೂರು ಗುತ್ತು ಜಾರಂದಯ ಬಂಟ ಬುಕ ಪರಿವಾರ ದೈವಲೆಗ ಧರ್ಮ ನೇಮ ಫೆಬ್ರವರಿ 3 ನಡಪುಂಡು. ಈ ಬಗೆಟ್ ಕುಡ್ಲದ ಪತ್ರಿಕಾ ಭವನಡು ತೋಕೂರು ಗುತ್ತದ ಶ್ರೀಕರ ಶೆಟ್ಟಿ ಸುದ್ದಿಕೂಟಡು ಮಾಹಿತಿ ಕೊಡ್ದು ಬಯ್ಯಗ ಸಭಾಲೇಸಡು ತೋಕೂರು ಗುತ್ತು ಯಜಮಾನ್ಯರ ದಿವಾಕರ ಆಳ್ವ ಗುರ್ಕಾರ್ಮೆ ವಹಿಸರು ಉಲ್ಲೇರ ಕರ್ನಾಟಕ ಜಾನಪದ ವಿಶ್ವವಿದ್ಯಾನಿಲಯ ಹಾವೇರಿದ ದುಂಬುದ ಒತ್ತು ಕುಲಪತಿ ಡಾಕ್ಟರ್ ಕೆ ಗೌಡ್ರು ಉಪನ್ಯಾಸ ಕೊರ್ಪೇರ ಪೊರ್ಕೋಡಿ ಶ್ರೀ ಸೋಮನಾಥೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಗುರ್ಕಾರ್ಯರ ಡಾಕ್ಟರ್ ಜಯರಾಮ ಶೆಟ್ಟಿ ಸುರತ್ಕಲ್ ಬಂಟರ್ನ ಸಂಘದ ಗುರ್ಕಾರ್ಯರು ಸುಧಾಕರ ಎಸ್ ಪೂಂಜ ಪಾಲ್ದತುನರಂದು ಪಂಡೆರ ಸುರತ್ಕಲ್ದ ಹಿರಿಯ ಡಾಕ್ಟರ್ ಟಿ ರಮಾನಾಥ ಶೆಟ್ಟಿ ಜಪ್ಪಗುಡ್ಡೆ ಗುತ್ತು ಬಟ್ಲದ ಯಜಮಾನ್ಯರ ಸುಬ್ಬಯ್ಯ ಭಂಡಾರಿ ತೋಕೂರು ಜಾರಂದಯ ದೈವದ ಹಿರಿಯ ಚಾಕ್ರಿದಾರ ನಾರಾಯಣ ಪೂಜಾರಿಯರಿಗೆ ಮರ್ಯಾದೆ ಸಮ್ಮನ ಮಲ್ಪುಂಡು ರಾತ್ರಿ ಜಾರಂದಯ ಬಂಟ ಪರಿವಾರ ದೈವಲೆಗ ಧರ್ಮ ನೇಮ ನಡಪರೆಯುಂಡು. ಈ ಮಾತಾ ಕಾರ್ಯಕ್ರಮಕ್ಕೂ ಸರ್ವೇರ್ಲ ಬತ್ತದ ದೈವಲೆನ ಬೂಲ್ಯ ಪ್ರಸಾದ ಬೊಕ್ಕ ನುಪು ಪ್ರಸಾದ ದೆತನುಡೊಂದು ಶ್ರೀಕರ ಶೆಟ್ಟಿ ಕೇನುಂಡೆರ ತೋಕೂರು ಗುತ್ತು ಯಜಮಾನ್ಯರ ದಿವಾಕರ ಆಳ್ವ ಉಲ್ಲಾಸ್ ಶೆಟ್ಟಿ ಪೆರ್ಮುದೆ ಶರತ್ ಚಂದ್ರ ಶೆಟ್ಟಿ ಜಯಂತ ಸಾಲ್ಯಾನ್ ಡಾಕ್ಟರ್ ಸಾಯಿ ಗೀತಾ ಸುದ್ದಿ ಕೊಟ್ಟಿದ್ದಾರೆ. ಧರ್ಮದೈವ ಜಾರಂದಾಯನಿಗೆ ದೈವ ಪ್ರೇರಣೆ ಹಾಗೂ ನಮಗೆ ಏನೋ ಒಂದು ಆಳ್ವರಿಗೆ ಹಾಗೂ ಮನೆತನಕ್ಕೆ ಏನೋ ಒಂದು ಮನಸ್ಸಿಗೆ ಕಂಡು ಬಂದಂತೆ ಧರ್ಮನೇಮ ನಡೆಸುವುದಂತ ಹೇಳಿ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಅದು ಬಹುಶಃ ದೈವ ಪ್ರೇರಣೆ ಇರಬಹುದು. ಆ ಪ್ರಕಾರ ಎಲ್ಲ ಹಿರಿಯರು ಹಾಗೂ ಊರವರನ್ನು ಮಾಗಣೆಯವರನ್ನೆಲ್ಲ ಸೇರಿಸಿಕೊಂಡು ಅದಕ್ಕೆ ಒಂದು ಕಾರ್ಯಕ್ರಮದ ರೂಪರೇಷೆ ಮಾಡಿ ಫೆಬ್ರವರಿ 3 ಜಾರಂದಾಯ ಬಂಟ ದೈವಗಳಿಗೆ ನೇಮ ಅಂಥೇಳಿ ಧರ್ಮ ನೇಮ ಅಂಥೇಳಿ ಸಾಧಾರಣ ಧರ್ಮ ನೇಮ ಕೆಲವು ಕಡೆ ನಡೀತಾ ಇದೆ. ಆದರೆ ನಮಗೆ ನಾವು ತಿಳ್ಕೊಂಡಂತೆ
ಸಾಧಾರಣ 3 ಶತಮಾನಗಳಿಂದ ಕನಿಷ್ಠ ಅಂದರೆ ನಮ್ಮ ಅರಿವಿಗೆ ಇರುವಂತೆ 3 ಶತಮಾನಗಳಿಂದ ಅಂತೂ ಖಂಡಿತ ನಮ್ಮ ಮನೆಯಲ್ಲಿ ಆ ವ್ಯಾಪ್ತಿಯಲ್ಲಿ ಧರ್ಮನೇಮ ಸೇವೆ ಅಂತ ಹೇಳಿ ನಡೆಯಲಿಲ್ಲ. ಇಂಥ ಒಂದು ಮಹತ್ ಕಾರ್ಯಕ್ಕೆ ನಮ್ಮನ್ನು ಪ್ರೇರೇಪಿಸಿದಂಥ ದೈವ ಜಾರಂದಾಯನ ಒಂದು ಮೇಲೆ ಭಾರ ಹಾಕ್ಕೊಂಡು ನಾವು ಈ ಒಂದು ಕೆಲಸವನ್ನು ಮಾಡಿಸ್ತಾ ಇದ್ದೇವೆ. ಕುಡ್ಲಾ ಉರ್ವಸ್ಟೋರದ ಶ್ರೀ ಮಹಾಗಣಪತಿ ದೇವಸ್ಥಾನದ ಜಾತ್ರೆ ಕರಿನ ಶನಿವಾರ ಶುರುವಾದ ಅಂಗಾರೆ ಮುಟ ನಡೆತಲು ದೇವೇರ್ನ ಪೇಂಟೆ ಸವಾರಿ ಕಟ್ಟೆ ಪೂಜೆ ಸೊಲಬಾರ ಸೇವೆ ಇಂಚ ಧಾರ್ಮಿಕ ತರಾವರಿ ಕಾರ್ಯಕ್ರಮಲು ಶ್ರೀ ದೇವಿ ಮಹಾತ್ಮೆ ಆಟ ಅಟ್ಟಣೆ ಮಲ್ತದಿದ್ದರು. ಉರ್ವಸ್ಟೋರುದ ಶ್ರೀ ಮಹಾಗಣಪತಿ ದೇವಲ್ಯದ ಗಜಪೃಷ್ಠಾಕಾರ ಗರ್ಭಗುಡಿ ದೇಗುಲೋಡು ವಾರ್ಷಿಕ ಜಾತ್ರಾ ಮಹೋತ್ಸವ ಜನವರಿ 28-31 ಮುಟ ಬಾರಿ ಗರ್ದ ಗೌಜಡ ನಡೆತಂಡು. ಬ್ರಹ್ಮಶ್ರೀ ವೇದಮೂರ್ತಿ ದೇರಬೈಲ್ ಕೀರ್ತಿಶೇಷ ಶ್ರೀ 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 ಹರಿಕೃಷ್ಣ ತಂತ್ರಿಲೆನ ಮಗೆ ಬ್ರಹ್ಮಶ್ರೀ ವೇದಮೂರ್ತಿ ಡಾಕ್ಟರ್ ಶಿವಪ್ರಸಾದ್ ತಂತ್ರಿವರಿಯರ್ನ ನೇತೃತ್ವಡು ಪೂಜಾ ವಿಧಿವಿಧಾನಗಳು ನಡೆತಂಡು. ಸಾಮೂಹಿಕ ದೇವತಾ ಪ್ರಾರ್ಥನೆ, ತೋರಣ ಪ್ರತಿಷ್ಠೆ, ಉಗ್ರಾಣ ಮುಹೂರ್ತ, ಪುಣ್ಯಾಹ ಪಂಚಗವ್ಯ ದ್ವಾದಶ ನಾರಿಕೇಳ ಗಣಯಾಗ, ಎಕೋನ ಪಂಚಾಶ ಸ್ನಪನ ಕಲಶ, ಪ್ರತಿಷ್ಠಾ ಕಲಸಾದಿವಾಸ ಹೋಮ, ಕಲಶಾಭಿಷೇಕ, ನಾಗ ಕಲಶಾಭಿಷೇಕ, ಉಚ್ಚಯ ಬಲಿ, ಪೇಂಟೆ ಸವಾರಿ, ಕಟ್ಟೆ ಪೂಜೆ, ಭೂತಬಲಿ, ದೀಪದ ಬಲಿ, ಮಹಾ ಅಜಕಾಯಿ ಸಮರ್ಪಣೆ, ಪದ್ರಾಡಕಾಯಿ ಗಣಹೋಮ, ನವ ಕಲಶಾಭಿಷೇಕ, ಕವಾಟ ಬಂಧನ, ಶಯನೋತ್ಸವ, ಕವಾಟೋದ್ಘಾಟನೆ, ಪ್ರಬೋಧೋತ್ಸವ, ವಿಶೇಷಾಭಿಷೇಕ, ನವ ಕಲಶಾಭಿಷೇಕ, ತುಲಭಾರ ಸೇವೆ, ಅಶ್ವಥ ಪೂಜೆ ಬೊಕ್ಕ ದುರ್ಗಾ ಪರಮೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿದ ವತಿರ್ದು ಶ್ರೀ ದೇವಿ ಮಹಾತ್ಮೆ ಆಟ ನಡೆತಂಡು. ಜಾತ್ರೆದ ಸಲಾದು ಮಹಾ ನುಪ್ಪ ಪ್ರಸಾದ ಸೇವೆಲ ನಡೆತಂಡು. ಸೇರ್ದಿ ಭಕ್ತಿರು ದೇವಿರ್ನ ಪೂಜೆಡು ಪಾಲ್ಪಡೆದು ಈ ಪುಣ್ಯ ಕಜ್ಜಡು ಶ್ರದ್ಧಾ ಭಕ್ತಿಡು ಪಾಲ್ಪಡೆದಿತ್ತೆರು. ಶಾಸಕರು ವೇದವ್ಯಾಸ್ ಕಾಮತ್, ನಗರ ಪಾಲಿಕೆದ ಸದಸ್ಯರು ಗಣೇಶ್, ಶಶಿಧರ್ ಹೆಗ್ಡೆ, ದೇವೇಂದ್ರ ಅಮೀನ್, ಬ್ರಹ್ಮಕಲಶದ ಮುಖ್ಯ ಸಲಹೆಗಾರರು ಉದ್ಯಮಿಲಾಯನಂಚಿನ ಸತೀಶ್ ಆಳ್ವೇರು, ಅಂಚನೆ ದೇವಸ್ಥಾನದ ಸದಸ್ಯರು, ಅಂಚನೆ ಪದಾಧಿಕಾರಿಗಳು ರಾಜ್ಗೋಪಾಲ್ ರೈ, ಗುರುಪ್ರಸಾದ್ ರಾವ್, ಗೋಪಾಲಕೃಷ್ಣ ಪೂಜಾರಿ, ಪರಮೇಶ್ವರ್ ನಾಯಕ್, ಪರಮೇಶ್ವರ ಪೂಜಾರಿ, ಅಂಚನೆ ದೇವಲ್ಯದ ಪ್ರಧಾನ ಅರ್ಚಕಿರಾಯನ ರತ್ನಾಕರ್ ಭಟ್ ಬೊಕ್ಕ ಕೊಟ್ಟಾರದ ಹರಿತಂತ್ರಿಲು ರವೀಶ್ ಭಟ್, ಸಂಪತ್, ಯತಿರಾಜ್ ಮೊಕಲು ಪಾಲ್ಪಡೆದಿತ್ತೆರು. ದೇವಲ್ಯಡು ಸುಮಾರು 21 ವರ್ಷೋಡ್ದು ಗುರ್ಕಾರ್ಯರಾದೀತದು ಅಧ್ಯಕ್ಷರೇ ಪಂದು ಪುದರ್ ಪಡಿತಿನಂಚಿನ ದೇವಲ್ಯದ ಗುರ್ಕಾರ್ಯರು ಸುರೇಂದ್ರ ರಾವ್, ಕಾರ್ಯಂತರು ಶ್ರೀಧರ್ ಮಣಿಯಾನಿ ಪಾಲ್ಪಡೆದಿತ್ತೆರು. ಉಡುಪಿ ಜಿಲ್ಲೆದ ಶೀರೂರು ಅಂತರ್ಸುಮನೆ ಮೂಲ ನಾಗದೇವಿರ್ನ ದಿವ್ಯ ಸನ್ನಿಧಿಡು ಬುಧವಾರ ದಯಾನಂದ ಶೆಟ್ಟಿ ಸಂಸಾರ ಬೊಕ್ಕ ಕುಟುಂಬಸ್ಥರ್ನ ಪರಕೆದ ಏಕ ಪವಿತ್ರ ನಾಗಮಂಡಲೋತ್ಸವ ನಡಪಾಯಿರು. ನಾಗಾರಾಧನೆ ಒಂಜಿ ಬಾರಿ ಮಹತ್ವ ಪಡೆಯನ್ನ ಪ್ರಕೃತಿ ಆರಾಧನೆ ಆದಿತ್ತದ ದಕ್ಷಿಣ ಕನ್ನಡ ಉಡುಪು ಕಾಸರಗೋಡು ಜಿಲ್ಲೆಲೆಡ್ ಪಿರಾಕದ ಕಾಲುರ್ದಿಂಚ ಆರಾಧನೆ ನಡೆದು ಬೈದಂಡ ಕುಟುಂಬದ ನಾಗೆ ಗ್ರಾಮದ ಸಾರ್ವಜನಿಕನಾಗಿ ಬೊಕ್ಕ ದೇವಸ್ಥಾನಲೇನಾಗಿ ಇಂಚ ಈ ಪ್ರಕೃತಿ ಆರಾಧನೆಡ್ ನಾಗವನ ಶ್ರೇಷ್ಠವಾದಿತ್ತದ ಭಕ್ತಿರ ತಂಬಿಲ ಅಶ್ಲೇಷ ಬಲಿ ನಾಗದರ್ಶನ ನಾಗಮಂಡಲ ಡಕ್ಕೆ ಬಲಿ ಇಂಚ ನಡಪ ಒಂದು ವೈದ್ಯರ ಉಡುಪು ಜಿಲ್ಲೆದ ಶಿರೂರು ಅಂತರ್ಸುಮನೆ ಮೂಲ ನಾಗದೇವಿಯರ್ನ ದಿವ್ಯ ಸನ್ನಿಧಿ ಬುಧವಾರ ದಯಾನಂದ ಶೆಟ್ಟಿ ಸಂಸಾರ ಬೊಕ್ಕ ಕುಟುಂಬಸ್ಥರ್ನ ಪರಕೆದ ಏಕ ಪವಿತ್ರ ನಾಗಮಂಡಲೋತ್ಸವ ನಡಪಾಯಿರು. ನಾಗದೇವಿಯರ್ನ ದಿವ್ಯ ಸನ್ನಿಧಿಡು ನಾಗದರ್ಶನದ ರೀತದ ಹಾಲಿಟ್ಟು ಸೇವೆ ನಾಗದರ್ಶನ ಆದ ಈ ಆರಾಧನೆದ ಮಾತ ಸಾಹಿತ್ಯಲೇನ್ ಪತ್ತೊಂದು ಬತ್ತಿ ನಡೆದು ಬೊಕ್ಕ ನಾಗದರ್ಶನದ ಡಮರು ಮೇಳದ ವೈದ್ಯರು ಬೊಕ್ಕ ಕೂಟದಕ್ಕಲು ಏಕ ಪವಿತ್ರ ನಾಗಮಂಡಲೋತ್ಸವ ನಡಪಾದು ಕೊರಿಯರು. ಶಿರೂರು ಗ್ರಾಮ ಮುದ್ದುಮನೆ ಅಂತರ್ಸುಮನೆ ಕುಟುಂಬದಕ್ಕಲು ದಯಾನಂದ ಶೆಟ್ಟಿ ಸಂಸಾರ ಬೊಕ್ಕ ಕುಟುಂಬದಕ್ಕಲು ಊರು ಪರ ಊರ್ಲೆನ ಭಕ್ತರು ನಾಗಮಂಡಲ ತೂದು ನಾಗನ ಇಂಬು ನಟ್ಟೊಂದು ಪ್ರಸಾದದೆ ತೊಂಡೆರು. ಇಡೆಗ್ ಇನಿತ ನಮ್ಮಕುಡ್ಲ ತುಳು ವಾರ್ತೆಲು ಮುಗಿಂಡು ನನೆಲೇತೆ ಪೊರ್ತುಗು ನಮ್ಮಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.